ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ 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 ರಮಾನಂದ ಸ್ವಾಮೀಜಿಲನ ತಪೋಭೂಮಿ ಆಧ್ಯಾತ್ಮಿಕ ಸಾಧನದ ಕ್ಷೇತ್ರ ಕೊಲ್ಯ ಶ್ರೀ ರಮಾನಂದಾಶ್ರಮ ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಪೂಜ್ಯ ಸ್ವಾಮೀಜಿಲನ ಪೂರ್ವಾಶ್ರಮದ ಕುಟುಂಬದ ಕಲ್ಲ ಮುತಾಲಿಕೆಡು ಶ್ರೀ ಕ್ಷೇತ್ರ ಕೇಮಾರು ಸಾಂದೀಪನಿ ಸಾಧನಾಶ್ರಮದ ಪರಮ ಪೂಜ್ಯ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಲು ಬೊಕ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡವೂರುದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಲನ ಮಾರ್ಗದರ್ಶನಡು ಸ್ವಾಮೀಜಿಲನ ಭಕ್ತ ಬಂಧುಲು ಅನುಯಾಯಿಲನ ಒಂದು ವಿಶೇಷ ಸಭೆ ಶ್ರೀ ಕ್ಷೇತ್ರಡು ಐತಾರ ನಡತನು ಶ್ರೀ ಕ್ಷೇತ್ರ ಕೊಲ್ಯಗು ಒಂದು ಉತ್ತರಾಧಿಕಾರಿ ಬೋರ್ಡು ಒಂದು ಎಡ್ಡೆ ಆಡಳಿತ ಬೋರ್ಡು ಪನ್ಪಿನವು ಸಭೆಟು ಒಕ್ಕರಲ್ದ ಬೇಡಿಕೆ ಆದ ಕೇಂದ್ರ ಬತ್ತನು ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ 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 ರಮಾನಂದ ಸ್ವಾಮೀಜಿಲನ ತಪೋಭೂಮಿ ಆಧ್ಯಾತ್ಮಿಕ ಸಾಧನದ ಕ್ಷೇತ್ರ ಕೊಲ್ಯ ಶ್ರೀ ರಮಾನಂದಾಶ್ರಮ ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಪೂಜ್ಯ ಸ್ವಾಮೀಜಿಲನ ಪೂರ್ವಾಶ್ರಮದ ಕುಟುಂಬದ ಕಲ್ಲ ಮುತಾಲಿಕೆಡು ಶ್ರೀ ಕ್ಷೇತ್ರ ಕೇಮಾರು ಸಾಂದೀಪನಿ ಸಾಧನಾಶ್ರಮದ ಪರಮ ಪೂಜ್ಯ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಲು ಬೊಕ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡವೂರುದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಲನ ಮಾರ್ಗದರ್ಶನಡು ಸ್ವಾಮೀಜಿಲನ ಭಕ್ತ ಬಂಧುಲು ಅನುಯಾಯಿಲನ ಒಂದು ವಿಶೇಷ ಸಭೆ ಶ್ರೀ ಕ್ಷೇತ್ರಡು ಐತಾರ ನಡತನು ಶ್ರೀ ಕ್ಷೇತ್ರ ಕೊಲ್ಯಗು ಒಂದು ಉತ್ತರಾಧಿಕಾರಿ ಬೋರ್ಡು ಒಂದು ಎಡ್ಡೆ ಆಡಳಿತ ಬೋರ್ಡು ಪನ್ಪಿನವು ಸಭೆಟು ಒಕ್ಕರಲ್ದ ಬೇಡಿಕೆ ಆದ ಕೇಂದ್ರ ಬತ್ತನು ಶ್ರೀ ಕ್ಷೇತ್ರ ಕೊಲ್ಯ ಕೀರ್ತಿಶೇಷ ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ 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 ರಮಾನಂದ ಸ್ವಾಮೀಜಿಲನ ಆಧ್ಯಾತ್ಮಿಕ ಸಾಧನದ ತಪೋಭೂಮಿ ಶ್ರೀ ರಮಾನಂದಾಶ್ರಮ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಭಕ್ತ ಸತ್ಸಂಗದ ಉತ್ತುಂಗಡ ಇತ್ತಿನ ಕ್ಷೇತ್ರ ಆದಿತ್ತನು ಅರೆನ ಕಾಲಾನಂತರದ ಬೊಕ್ಕ ಶ್ರೀ ಕ್ಷೇತ್ರ ಒಂತೆ ಗೊಂದಲಗು ಒಳಗಾದು ಅರೆನ ಪೂರ್ವಾಶ್ರಮದ ಇಲ್ಲದಕಲು ಕ್ಷೇತ್ರದ ಒಂತೆ ಅಂತರನ್ನು ಕಾತೊಂದಿತ್ತೇರು ಆಂಡ ಕೀರ್ತಿಶೇಷ ಪರಮ ಪೂಜ್ಯ ಶ್ರೀ 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 ರಮಾನಂದ ಸ್ವಾಮೀಜಿಲಿನ ಪ್ರೇರಣೆನ ಶ್ರೀದೇವಿ ಮೂಕಾಂಬಿಕೆ ಅಪ್ಪನ ಅನುಗ್ರಹನ ಕೊಲ್ಯ ಕ್ಷೇತ್ರಡು ಪೂಜ್ಯ ಸ್ವಾಮೀಜಿಲಿನ ಪೂರ್ವಾಶ್ರಮದ ಕುಟುಂಬಕ್ಕೆರ್ನ ಮುತಾಲಿಕೆಡು ಭಕ್ತರ್ನ ಅನುಯಾಯಿಲಿನ ಅಂಚನೆ ಪೂಜ್ಯ ಸ್ವಾಮೀಜಿಲಿನ ಮಾರ್ಗದರ್ಶನಡು ವಿಶೇಷ ಸಭೆ ಐತಾರ ನಡತನು ಕೊಲ್ಯ ಕ್ಷೇತ್ರದ ಅಭಿವೃದ್ಧಿದ ಬಗೆಟ್ ಸಭೆಟ್ ವಿಶೇಷ ಚರ್ಚೆಲು ನಡತನು ಶ್ರೀ ಕ್ಷೇತ್ರ ಕೇಮಾರು ಸಾಂದೀಪನಿ ಸಾಧನಾಶ್ರಮದ ಪರಮ ಪೂಜ್ಯ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಲು ಬೊಕ ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಲು ಸಭೆಟು ಪಾಲು ಪಡೆದು ಪೂಜ್ಯ ಶ್ರೀ ರಮಾನಂದ ಸ್ವಾಮೀಜಿಲಿನ ಆಶಯದ ಪ್ರಕಾರ ಕೊಲ್ಯ ಕ್ಷೇತ್ರ ಅಭಿವೃದ್ಧಿ ಆವಡು ಅವೆ ಕೋರಿ ಸಮರ್ಥ ಉತ್ತರಾಧಿಕಾರಿ ಬೋರ್ಡು ಕ್ಷೇತ್ರಡು ಮಾತೆರೆಲ್ಲ ಒಟ್ಟು ಮಂತೊಂದು ಅವೆನು ನನ್ನಲಾತು ದುಂಬುಗೊಣೊಪಿನಂಚಿನ ಸಮರ್ಥವಾಯಿನ ಆಡಳಿತ ಬೋರ್ಡು ಪಂಡದು ಮಾರ್ಗದರ್ಶನದ ಪಾತೆರ ಪಂಡೇರು ಏರೆಗ್ಲ ಪುರ್ಸೋದಂತಿನ ಪ್ರಪಂಚೋಡು ಈತ ಜನ ಸೇರ್ತಾರೆ ಎಂಕ ಅವು ಖುಷಿಯಿಂದ ಬಂದಾಗ ಸ್ವಾಮೀಜಿ 2-3 ವರ್ಷ ಅಂಡಲ್ಲ ಇನಿ ನಿಗಲಾಗಲ್ಲ ಯಾರನ್ನ ಮಿತ್ತಿನ ಪ್ರೀತಿ ನಿಗಲ್ ಬೈದರ್ತಲೆ ನಿಗಲ ವೈಯಕ್ತಿಕನೇ ಅದರ ಕೃತಜ್ಞ ಬಹುತೇಕ ನಿಗಲು ಎಂಕಲ್ಲೆತ್ತನ ಬೈದಾರೆ ಸ್ವಾಮೀಜಿನ ಮಿತ್ತಿನ ಒಂದು ಮುಗ್ಧ ಪ್ರೀತಿಡ್ ಬೈದಾರೆ ಅವು ನಿಗೆಲ್ಲ ವೈಯಕ್ತಿಕ ರೀತಿಯಲ್ಲಿ ಒಂದು ಅಭಿನಂದನೆ ಮನ್ಪೆ ಭಗವತಿ ಮೂಕಾಂಬಿಕೆ ನಮ್ಮ ಮೂಕಾಂಬಿಕೆ ಎಡ್ಡೆ ಮನ್ಪಾಡು ಇಂಜೆನೆ ಸಪೋರ್ಟ್ ಏಪಲ ನಿಗೆಲ್ಲ ಇಪ್ಪಾಡನ್ನು ಫಸ್ಟ್ ಕೇನದು ದೇಪನ ಊರು ಬಾರಿ ಪ್ರಾಮುಖ್ಯವಾಯಿನ ಅಂಚೆತ್ತಿನ ಓವೇ ಕ್ಷೇತ್ರ ಎಡ್ಡೆ ಆವಡ್ಡ ಓವೇ ಸ್ವಾಮಿ ಆವಡು ಏರ ಆವಡು ಫಸ್ಟ್ ನಮ್ಮ ಬೋಡಾಯಿನ ಅಂಚೆತ್ತಿನ ಊರು ಎಡ್ಡೆ ಆವಡ ಊರ್ದಕಲ್ಲ ಸಪೋರ್ಟ್ ಅವು ಬಾರಿ ಪ್ರಾಮುಖ್ಯವಾಯಿನ ಅಂಚೆತ್ತಿನ ಅಂಚನೆಗೆಲ್ಲ ತೂದಿಂಗ್ ಮಸ್ತ್ ಖುಷಿ ಅಂಡ್ ಬೊಕ್ಕ ಸ್ವಾತಂತ್ರ್ಯ ಪೂರ್ವಡೊಂಜಿ ಗಲಾಟೆ ದಾದಪನ್ನ ಒಂಜಿ ದೇವಸ್ಥಾನೊಡೊಂಜಿ ಆನೆ ಎತ್ತನು ಆ ಆನೆಗೆ ವೈಷ್ಣವ ಬೊಕ್ಕ ಶೈವ್ಯರೊಡೊಂಜಿ ಲಡಯಾನು ಏನ ಪನ್ನಾಗ ಮೊಗುಲ್ ಪನ್ಪಿನ ಅಡ್ಡನಾಮ ಪಾಡೋಡು ಬೊಕ್ಕೋರಿ ಪನ್ಪಿನ ಉದ್ದನಾಮ ಪಾಡೋಡು ಬಂಡದು ಈ ನಾಮದ ಗಲಾಟೆ ಸೀದಾ ಸುಪ್ರೀಂ ಕೋರ್ಟ್ ಅದಕ್ಕೆ ಸುಪ್ರೀಂ ಕೋರ್ಟ್ ಮೂಲಿಜ್ಜಾನ್ ಲಂಡನ್ ಪ್ರಿವಿ ಕೌನ್ಸಿಲ್ ನೆಂಚಿನ ಪನ ಅಂತಾರೆ ಲಂಡನ್ ಪೋಡು ಆ ಅವಳು ಕೆಂಡಿಗೆ ಜಡ್ಜಿ ವಾಟ್ ಈಸ್ ಮೀನ್ ಬೈ ನಾಮ ಅನ್ನುವನ್ನದು ಕೆಂಡಿಗೆ ಆ ನಾಮ ಅನ್ನ ಏನೇನು ಗೊತ್ತು
ಆ ಆನೆ ತೀರ್ಪು ಬಂದಾಗ ಆನೆ ಸಾಯ್ತು ಉಂಡು ಓಡೆ ಮಾಡು ನಾಮ ಮಾಡಿ ನೋಡಿ ಅಡ್ಡ ನಾಮ ಮಾಡಿ ನೋಡಿ ಉದ್ದ ನಾಮ ಮಾಡಿ ನೋಡಿ ಆನೆ ಇಜ್ಜ ಇಂಚ ಅವರವಲ್ಲಿ ಏಪಲ ಸಮಾಜದ ಗೊಂದಲ ಬೊಕ್ಕ ಯಾಮನ್ಮೆ ನಿಗಲು ಈ ನೆಗೆಟಿವ್ ಬಿಡ್ಲೆ ಆಯ್ನಾತ್ ಆ ಇಂಚ ಮಲ್ತೆ ಇಂಚ ಅವ್ರು ಎಲ್ಲೆಲ್ಲ ಜೋಕ್ಲು ಬಂದ್ಬಿಂಡು 10ನೇ ಕ್ಲಾಸ್ ಮುಂದೆ ಆ ಕಿನ್ಕಿದ ಸರ್ ಅವ ಚಿವುಟಿದ ಸರ್ ನಾವೇ ಬಿಡ್ಲೆ ನಿಗಲು ಆಪುಂಡು ಮನುಷ್ಯ ನಡೆವರು ಎಡಹುವರು ಕುಳಿತಾರೆ ಎಡಹುವರು ಏನು ಬಂದ್ರೆ ಆಗವಂಕ ಬಂತು ಒಂಜಿ ನಡಪುನಂಚಿತ್ತಿನ ವ್ಯಕ್ತಿರ ತಪ್ಪಾಪುಂಡು ಏಯ್ನಲಾವಡು ಸ್ವಾಮೀಜಿ ಪೋಯಿ ಬೊಕ್ಕ ಮೂಲಿತ್ತಿನ ಸಮಿತಿ ಒಂಜಿ ಇದ ಮುಟ್ಟ ಒಂಜಿ ದೀಪ ಪೊತ್ತಾದಂತಲ್ಲ ಐಕೆ ಹಿಂಗೆ ಮಸ್ತ್ ಖುಷಿಯಾನಿಂಗ ಅವ ದಾಲ ತಪ್ಪಾದ ಅವು ಏಟೆ ಕೆಲಸ ಸಮಾಜೋಡು ತೊಂದರೆ ಹಾಕೊಂಡು ಆಯ್ತು ಏನು ಆತುಂಡು ಆಯ್ತ ಬಗ್ಗೆ ಏನು ಬಿಡ್ಲೆ ಆಯ್ನಾತ ಪೂರ ಏರ್ಲ ಸಂಘರ್ಷೋಡು ಏರ್ಲಜ್ಜರು ಮಾತಾಡಲ್ಲ ಮುಖ್ಯ ಉದ್ದೇಶದವನ ಹಿಂದೂ ಸಮಾಜಕ್ಕೂ ಒಂಜಿ ಮಲ್ಲ ಕಾಣಿಕೆ ಕೊರಡು ಅನ್ಪಿನ ಅಂತಿನ ಉಂದದಲ್ಲ ಏರೆಗ್ಲ ನಿಗಲೆ ಕಾವಡು ಹತ್ರ ಟ್ರಸ್ಟ್ದಾಗಲೆ ಕಾವಡು ದೇವಸ್ಥಾನದ ಕಾಸು ಇಲ್ಲಡೆ ಕೊನಿಯಾರೆಂಡ ಇಜ್ಜತ್ತ ನಂಕದಲ್ಲ ಪಾಡಿಯಾರಪ್ಪುನತ್ತ ಬೊಕದಾದ ನಮ್ಮ ಕಾತ್ಮಲ್ಲ ಮಂಡೆ ವೆಚ್ಚ ನಂಗೆ ಇಟ್ಟು ಪ್ರತಿಷ್ಠೆ ಫಸ್ಟ್ ನಮ್ಮ ಏನವನ್ನ ಅಹಂಕಾರ ನಮ್ಮನ್ನು ವನ ಪ್ರತಿಷ್ಠೆಯನ್ನು ಬುಡುಪಿನಂಚಿತ್ತಿನ ಫಸ್ಟ್ ಕೆಲಸ ಅನ್ಬಿಡ ಅವು ಬಾರಿ ಮುಖ್ಯವಾಯಿನ ನಮ್ಮ ಮುಖ್ಯ ಉದ್ದೇಶ ಸ್ವಾಮೀಜಿ ಬೊಕ್ಕ ದೇವಸ್ಥಾನ ನನ್ನ ಪೂರ ಕರೆಕ್ಟ್ ಆಗ್ಬೋದು ಅಲ್ಲ ತಮತ್ತೆ ಯಾನ್ ಫಸ್ಟ್ ದಿನನೇ ಬಂತೆ ಸ್ವಾಮೀಜಿನ ಸಂಸ್ಮರಣಾ ದಿನ ತಾನಿ ಬಂತೆ ಆನ್ ಎಂಕ ಬರಿಯರಾತೆ ದೇವನೇನ ಪೂರಾಶ್ರಮದ ನಮ್ಮನ ಆಪರೇಷನ್ ಆಂಡಲ ಯಾನ್ ಸ್ವಾಮೀಜಿನ ಪ್ರೀತಿಗೆ ಹತ್ರ ಯಾನ್ ಬೈದಿದ್ದೆ ಯಾನ್ ಆನಿಲ ಪಂತೆ ಕೃಷ್ಣ ಕುಂಜತ್ತೂರ್ಲತ್ತೇರು ಮಸ್ತ್ ಜನ ಇತ್ತು ಏನ್ ಫಸ್ಟ್ ಪಂತೆ ನೆಕ್ಕೊಂಜಿ ಉತ್ತರಾಧಿಕಾರಿನ ನೇಮಕ ಮನ್ಪುಲೆ ಏನ್ ಬಂದ ದೇಪನ್ನಾಗ ತುಲೆ ಒಂದು ಸ್ಥಾಪನೆ ಮಲ್ದಿನಂಚೆತ್ತಿ ನಾವು ಪೂಜ್ಯ ಸ್ವಾಮೀಜಿ ಮಂದಿನಂಚೆತ್ತಿನ ದೇವಿ ಎಂದು ಆ ದೇವಿಗೆ ಒಂಜಿ ಸನ್ಯಾಸಿನ ಸಂಸರ್ಗ ಬೋಡುಂದಾನಂದ ಒರಿ ಸನ್ಯಾಸಿ ಬೋಡುಂದಾನಂದ ಅವನು ಏರಿಗ್ಲ ತಡೆಪರೆ ಆಪೂಜಿ ದೇಪನ್ನಾಗ ತುಲೆ ಒಂಜಿ ನಮ್ಮ ಏನಪ್ಪ ಅನ್ಪೇರು ಏನು ಪಂಡ್ರೆ ಆಪೂಜಿ ಒಂದೊಂಜಿ ನಮ್ಮ ಸ್ವಾಮೀಜಿ ಒಂಜಿ ಯಾದವ ಕುಲೊಟ್ಟು ಮಲ್ದಿನಂಚಿತ್ತಿನ ಸ್ವಾಮೀಜಿ ಬ್ರಾಹ್ಮಣೇತರ ವರ್ಗೋಡು ಬೈದಿನಂಚಿತ್ತಿನ ಸ್ವಾಮೀಜಿ ನೆಕ್ ಸಪೋರ್ಟ್ ನಮನೆ ಮನ್ಪೋಡಾಯಿನ ಅಂಚಿತ್ತಿ ನಾವು ಆಯ್ನ ನಿರ್ಧಾರ ತುಲಿ ಒಂಜಿ ಉತ್ತರಾಧಿಕಾರಿ ಆನಂದ ಅವಳೊಂಜಿ ಚೈತನ್ಯಲ ಬರ್ಪುಂಡು ಬೊಕ್ಕ ಅವಳೊಂಜಿ ವ್ಯವಸ್ಥೆಲೆ ಹಾಪುಂಡು ದ್ಯಾಗ್ ಐಟ್ ಫಸ್ಟ್ ಪ್ರಿಯಾರಿಟಿ ನನ್ನ ಪೂಜ್ಯ ಸ್ವಾಮೀಜಿನ ಪೂರ್ವಾಶ್ರಮದ ಮಸ್ತ್ ಭಂಗಮ ಇದೆ ಅಗಲ್ನೆಟ್ಟು ಏರಂಡಲ ಎಡ್ಡೆ ಯೋಗ್ಯ ವ್ಯಕ್ತಿಲಿತ್ತೇರು ನಂಡ ಒಂಜಿ ತೂಲೆ ದೇವಿಯವನ್ನು ಒದಗದು ಕೊರ್ಪೇರಿ ಆ ಖಂಡಿತವನ್ ಒದಗದು ಕೊರ್ಪೇರಿ ನಮ್ಮ ಒಮ್ಮತದ ನಿರ್ಧಾರ ಮಲ್ತದ್ದು ಈ ಒಂಜಿ ದೇವಸ್ಥಾನನ ಆಪಿಲೇಕ ಎನ್ನ ಅಂದಾಜಿ ಪ್ರಕಾರ ಬಾದ ನಿಗಲು ಒಂಜಿ ಅಷ್ಟಮಂಗಲನ ಪ್ರಶ್ನೆನ ಮಾತ ಜನನ ಒಟ್ಟು ಮಂತದ್ದು ಪಾಡ್ದು ಐಟು ಒಂಜಿ ಉತ್ತರಾಧಿಕಾರಿ ಮಲ್ಪರೆ ಆವ ಇನ್ನು ಪಂಪಿನ ದೇವಿನ ಚಿತ್ತ ಉಂಡ ಅತ್ತಂದಂಡ ನೆತ್ತ ಒಂಜಿ ಮುಂದೆತ್ತ ಚಿತ್ತ ಉಂಡ ಅಂದ ತೂದು ಒಂಜಿ ಉತ್ತರಾಧಿಕಾರಿನ ಆಯ್ಕೆ ಮನ್ಪಲೆ ಐಕೊಂಜಿ ಏರ್ಲ ಯೋಗ್ಯ ಸ್ವಾಮೀಜಿಡ ಐಕೊಂಜಿ ದೀಕ್ಷೆ ಕೊರ್ಪಾಲೆ ಏರ್ಲ ಇಪ್ಪೇರು ಇತ ಇನಿ ಅನ್ನೊಂಜಿ ಎಲ್ಲಿ ಎಕ್ಸಾಂಪಲ್ ಪನ್ಪೆ ನಿಗಲ್ಡ ಏತ್ ತುಲೆ ಇನಿ ಮುಂದೆಟ್ಟು ಕನ್ಯಾಡಿಡು ಬ್ರಹ್ಮಾನಂದ ಸ್ವಾಮೀಜಿನ ಚಾಯ್ಸ್ ಮಂತೇರು ಮೇರೆ ಇನಿ ತುಲೆ ಆರು ಹರಿದ್ವಾರಡು ರಿಷಿಕೇಶೋಡು ಅಯೋಧ್ಯೆಡು ಪೂರ ಆಶ್ರಮ ಅಂತೀರು ತುಲೆ ಏತ್ ಹಿಂದೂ ಸಮಾಜ ಒಂಜಿ ಏತ್ ಮಲ್ಲ ಕೊಡುಗೆ ತುಲೆ ಒಂಜಿ ಏತ್ ಮಲ್ಲ ವಿಷಯ ಅಂಚೆ ಒಂಜಿ ಏರಂಡಲ ಉಪ್ಪೇರು ಸಾಧಕೆರೇನು ತೂದು ಆಯ್ನಾತ್ ಒಂತೆ ಪುರ್ಸೊತ್ತು ತಿನಂಚಿ ತಿನ್ನಗಲೇನು ಅಂತ ಮನ್ಪ್ಲೆ ದಯಪನ ಅರ್ಜೆಂಟ್ ತಿನ್ನಗಲೇ ಆತ ಕಂಡಾವಟೆ ಬಾಜಿಯಲ್ಲಿ ತಿನ್ನಗಲೇನು ಮಲ್ಪಟ್ಟು ಒಂತೆ ವೈರಾಗ್ಯ ತಿನ್ನ ಲೆಕ್ಕ ಏರುಳ್ಳೇರನ್ನು ತೂದು ಒಂಜಿ ಫಸ್ಟ್ಗೆ ಏನ್ ಪನ್ಪಿನಿ ಈ ಕ್ಷೇತ್ರ ಒಂಜಿ ಉತ್ತರಾಧಿಕಾರಿ ಆಯ್ಕೆ ಮನ್ಪಲೆ ಅನ್ಪಿನಿ ಯಾನ್ ಬಹುಶಃ ನಿಗಲ್ನ ಈಗ ಒಮ್ಮತದ ನಿರ್ಧಾರ ಉಂಡು ಎನ್ನೋನು ಯಾನ್ ದಯಪನ ಅದಾಗ ಪರಿವರ್ತನೆ ಆಪುಂಡು ಮಸ್ತ್ ಪ್ರಯೋಜನ ಬರ್ಪುಂಡು ಯಾನ ಖಂಡಿತ ಎನ್ನರ್ದು ಎಂಚಿನ ಅಪ್ಪನ ಪೂಜ್ಯ ಸ್ವಾಮೀಜಿನ ಮಟ್ಟಿಗೆ ಎಂಕ್ ಕೆಲವು ಸ್ವಾಮೀಜಿನಾಗಲ್ಲ ಮಸ್ತ್ ಮೋಕೆ ಒಂಜನ್ನ ಶಿರೂರು ಸ್ವಾಮೀಜಿ ಬೊಕ್ಕ ಕೊಲ್ಯ ಸ್ವಾಮೀಜಿ ಒಡಿಯೂರು ಸ್ವಾಮೀಜಿ ಎಂಕ್ ಒಂಜಿ ಕೆಲವು ಸ್ವಾಮೀಜಿರಿ ಅತ್ಯಂತ ಪ್ರೀತಿ ಉಪ್ಪುನ ಅಂಚಿತ್ತಿನ ಇಂತ ಮಸ್ತ್ ಗೌರವ ಉಡುಪುನ ಐಟ್ ಒಂಜಿ ಸ್ವಾಮೀಜಿ ಕೊಲ್ಯ ಸ್ವಾಮೀಜಿ ಏಪಲ್ ಎತ್ತಂದಲ್ಲ ಯಾನ್ ಬರ್ಪೆ ಪೂಜ್ಯ ಸ್ವಾಮೀಜಿನ ಕೈತಲ್ ಮೂಲ ಬತ್ತದ ಹೆಂಗ್ ಪ್ರೀತಿ ತಿಕ್ಕದುಂಡು ಎಂಕ್ ಮಸ್ತ್ ಇನ್ನೋಸೆಂಟ್ ಒಂಜಿ ವ್ಯಕ್ತಿತ್ವಾರ್ನ ಐಕೆ ನಿಗಲ್ ಸಪೋರ್ಟ್ ಫಸ್ಟ್ ಪಾಯಿಂಟ್ ಏನ ಬಂದಾಗ ಒಂಜಿ ಉತ್ತರಾಧಿಕಾರನ ಆಯ್ಕೆ ಮನ್ಪುನಂಚಿತ್ತಿನ ಪ್ರಕ್ರಿಯೆ ಮನ್ಪ್ಲೆ ರಡ್ನೆ ಅವು ಉತ್ತರಾಧಿಕಾರಿ ಏರು ಅವು ಒಂದು ಪಂಡದ ಚಾಯ್ಸ್ ಮನ್ಪ್ಲೆ ಐಟ್ಲ ಎನ್ನ ಒಂಜಿ ಆಲೋಚನೆ ದಾದ ಪಂಡ ಎಲ್ಲ ಕುಡೊಂಜಿ ಗೊಂದಲ ಓಡ್ಚಿ ದೇಪನ್ನಾಗ ತುಲೆ ಎಂಕಲೆಗ್ ಗೊತ್ತಿಪ್ಪುಂಡು ದೇಪನ್ನಾಗ ಎಂಕಲೆಗ್ ಬೊಕ್ಕ ಪಬ್ಲಿಕ್ ಸಪೋರ್ಟ್ ಮಂತಂದಲ್ಲ ಸುರುಟ್ಟಿ ಎಂಕಲೆಗ್ ಸಪೋರ್ಟ್ ಮಲ್ಪುನ ಪೂರಾಶ್ರಮದಾಗಲು ಮಸ್ತ್ ಸಪೋರ್ಟ್ ಮಂತಿಪ್ಪು ದೇಪನ್ನಾಗಲ್ಲ ತ್ಯಾಗ ಮಲ್ಲ ಇಪ್ಪುನಾಗಲ್ಲ ಮಸ್ತ್ ಮಲ್ಲ ತ್ಯಾಗ ದೇಪನ್ನಾಗ ಎಂಕಲೆ ಇನಿ ಸಮಾಜ ಮಸ್ತ್ ಗುರ್ತಿಸೋಡು ಆಂಡ ಒಂಜಿ ದುಂಬು ದಾದಪನ್ನ ಫಸ್ಟ್ ಎಂಕಲೆಗ್ ಸಮಾಜ ಬೊಕ್ಕ ಗುರ್ತಿಸೋನು ಫಸ್ಟ್ ಹೈಯೆಸ್ಟ್ ಸಪೋರ್ಟ್ ಮಾಲ್ ಪೂರಾಶ್ರಮದಾಗಲೇ ಜಾಸ್ತಿ ಸಪೋರ್ಟ್ ಮಲ್ಪುನ ಆಯ್ತು ಪೂರಾಶ್ರಮದಾಗಲು ಒಂಜಿ ಫಸ್ಟ್ ಅಕಲೆಗ್ ಒಂಜಿ ಚಾನ್ಸ್ ಕೊರ್ಲೆ ಎಡ್ಡೆಪ್ಪ ದಾಲ ತೊಂದರೆ ಇಜ್ಜಿ
ಬೊಕ್ಕ ಜಾತಿ ಮತ ಮುಕ್ತ ಸ್ವಾಮೀಜಿಗಳ ಜಾತಿದಲ್ಲ ಇಜ್ಜಾಂಡ್ ಇದು ಏರಿಗೆ ಎಂಕಲೇ ಜಾತಿ ಉಂಡ ಎಂಕುಲ್ದಲ್ಲ ಜಾತಿ ಪರ ಪೋಂದಿಲ್ಲ ದಲ್ಲ ಇಜ್ಜ ಒಂಜಿ ಹಿಂದೂ ಸಮಾಜಂಗೆ ಕಾಣಿಕೆ ಕೊರ್ಲೆ ಬೊಕ್ಕ ರಡ್ನೆ ಇನ ಬನ್ನಗ ಈ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ಅವೇನು ಮಾತೆರ್ಲ ಸೇರಿದು ಮಲ್ಪಲೆ ಮಾತೆರ್ಲ ಇತೊರ್ತ ಎಂಚಿನ ಆತ ನಾವೇನು ನೆಗೆಟಿವ್ ಪಾತಿರೋದು ಫಸ್ಟ್ ನಮ್ಮ ಪಾಸಿಟಿವ್ ಕನೆಕ್ಟ್ ಆಗೋದು ನಮ್ಮ ಆಳು ಕನೆಕ್ಟ್ ಆಪಿನದು ಎಡ್ಡೆ ಕನೆಕ್ಟ್ ಆಪಿನ ನನ ಎಂಚಿನ ಉಂಡು ನನ ಎಂಚಿನ ಅವರ ಉಂಡು ಅವೇನು ಮಲ್ಪನಂಚಿತ್ತ ಒಂಜಿ ಮಲ್ಲ ಪ್ರಕ್ರಿಯೆ ಮನ್ಪಲೆ ಐಡ್ದಲ ಎಂಕ್ ಮಸ್ತ್ ಎಂಕ್ ಎಡ್ಡೆ ತೋಜಿನ ಒಂಜಿ ತುಲಿ ಒಂದು ಕೊಲ್ಲೂರುಡು ಬೈದಿನಂಚಿತ್ತಿನ ಒಂಜಿ ಕ್ಷೇತ್ರ ದ್ಯಾಗ್ ಒಂಜಿ ಸರ್ತಿ ಒಂಜಿ ನೆಟದ ಜನಕ್ಕುಲು ಪುರ ಸೇರ್ದು ಒಂಜಿ ಕೊಲ್ಲೂರುಡು ಪೋದು ಒಂಜಿ ಪ್ರಾರ್ಥನೆ ದೀದು ಒಂಜಿ ಮೂಲ ಕ್ಷೇತ್ರ ತುಲಿ ಯಾರು ಬೈದಿನ ಕೊಡಚಾದ್ರಿ ಕೂಡ ಅಡೆಗೆ ಒಂಜಿ ಪೋದೊಂಜಿ ದೇವಿಗೆ ಒಂಜಿ ಪ್ರಾರ್ಥನೆ ದೀದು ನೆಕ್ಕೊಂಜಿ ಎಡ್ಡೆ ಒಂದು ಮಲ್ಪಲೆ ಅಂತ ಪಂದ ಪಣ್ಣನ ಅಂಡ ಎನ್ನ ಅಂದ ಜವುಲೊಂಜಿ ಪೂಜೆ ಪುರ ಕೊರ್ದು ಕೊಲ್ಲೂರುಡ ಕೊಡಚಾದ್ರಿ ಒಂಜಿ ಪೂಜೆ ಕೊರ್ದು ಒಂಜಿ ಪ್ರಾರ್ಥನೆ ಮಲ್ತನ ನೆಕ್ ಬೋಡಾಯಿನ ಅಂಚಿತ್ತಿನ ವ್ಯವಸ್ಥೆ ಖಂಡಿತವಾದ ಆವು ನೆಕ್ ಏರ್ಲ ತಡೆ ಮಲ್ಪನಾಗಲು ಏರ್ಲಜ್ಜೇರು ತಡೆ ಮಂತನ ನಂದಲ್ಲ ಖಂಡಿತ ನೆಕ್ಕೊಂಜಿ ಏರ್ ತಡೆ ಮಲ್ಪೆರಾಗಲಿ ವಿಘ್ನಲ ಬರು ತೊಂದರೆಲ ಬರು ಆಯ್ನೆದರ ಎಚ್ಚರಿಕೆ ಪಾತ್ರೆಯನ್ನು ಪಡೆದು ಯಾನ್ ಏಪಲ ಉಲ್ಲೆ ಯಾನ್ ಲಡೈ ಮಲ್ಪನವಲು ಗಲಾಟೆ ಮಲ್ಪನವಲು ಇಜ್ಜಾನ್ ಯಾನ್ ಪಕ್ಕವನ್ ಬ್ಯಾನ್ ಎಂಕ್ ಯಾನ್ ಪ್ರೀತಿ ಇತ್ತಿನವಲು ಮಾತ್ರ ದ್ಯಾಪನ್ನಾಗ ಸ್ವಾಮೀಜಿ ಪ್ರೀತಿ ಕಲ್ಪಾದೇರು ಅವೇ ನಾವು ಪ್ರೀತಿನ ಪಟ್ಟಗ ನಮ್ಮ ಗಲಾಟೆ ಮಲ್ಪುನ್ ಬೋಡ್ಚಿ ಕಿರಿಕಿರಿ ಮಲ್ಪುನ್ ಬೋಡ್ಚಿ ಬೊಕ್ಕ ಮಾತೆರನ್ನ ಸೇರಲ್ಲೇ ಮಾತೆರನ್ನ ಒಟ್ಟುಗಾದು ಮಾತೈತೆ ದುಮ್ಮುದಾಗುಲು ಅಕುಲ್ ಮಾತೆರ್ಲ ಒಟ್ಟುಗಾದು ಒಂಜಿ ಹೊಸ ಒಂಜಿ ನಮ್ಮ ತಾದಿಗೆ ಪೋಪಿನ ಲೆಕ್ಕ ಅದು ಈ ಒಂಜಿ ದೇವಸ್ಥಾನ ಅತಿ ಶೀಘ್ರವಾದ ಮಲ್ಲ ಒಂಜಿ ಬ್ರಹ್ಮಕಲಶ ಲೆಕ್ಕ ಆಗಿಲ್ಲ ಅವಡು ಈ ಇನಿ ಎಲ್ಲೆಲ್ಲ ದೇವಸ್ಥಾನಗಳು ಪುರ ಬ್ರಹ್ಮಕಲಶ ಆಗುದು ಇವತ್ತಿತ್ತು ಮಲವಲ್ಲ ಅಂದ್ರೆ ಆಯ್ನ ಪುರ ಬುಡ್ದು ನಮ್ಮ ಒಮ್ಮತದ ನಿರ್ಧಾರ ಮಲ್ಪಲೆ ಅತಿ ಶೀಘ್ರವಾದ ಒಂದೊಂಜಿ ಮಲ್ಲ ಕ್ಷೇತ್ರ ಆವಾಡು ನೆಕ್ ಪೂರ ಈ ಜನಕ್ಕುಲು ಏನ ದುಂಬೇನ ಸ್ವಾಮೀಜಿನ ಮಿತ್ತು ವಿಶ್ವಾಸ ದೀತೆರ ಅವೇ ಪ್ರೀತಿ ವಿಶ್ವಾಸ ನನ್ನಲ ದೀಲೆ ಒಂದು ಆಯ್ನಾತ್ ಬೇಗ ಬ್ರಹ್ಮಕಲಶ ಅದೊಂಜಿ ಬಾರಿ ಮಲ್ಲ ಒಂಜಿ ಕ್ಷೇತ್ರ ಆವಾಡು ಪಣದು ಯಾನ್ ಭಗವತಿರ ಪ್ರಾರ್ಥನೆ ಮಲ್ಪೆ ನಿಗಲೆ ಮತ್ತೆ ಎಡ್ಡೆ ಆವಾಡು. ಪೂಜ್ಯ ರಮಾನಂದ ಶ್ರೀಗಳ ತಪೋಭೂಮಿ ಸಾಧನಾ ಭೂಮಿ ಸಮಾಜಕ್ಕೆ ಒಂದು ಕ್ರಾಂತಿಯ ಸಂದೇಶವನ್ನು ಕೊಟ್ಟ ಭೂಮಿ. ಈ ಭೂಮಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಪೂಜ್ಯರು ಇಲ್ಲಿಯ ಎಲ್ಲ ವ್ಯವಸ್ಥೆಯ ಸ್ಫೂರ್ತಿಯವರು. ಅವರಿದ್ದಾಗ ದೀಪದಲ್ಲಿ ಬೆಳಕಿನ ಕಾಂತಿಯ ಬೀರುವ ಪ್ರಕಾಶವೆಲ್ಲ ಎದ್ದು ಕಾಣ್ತಿದ್ರೆ ಇವತ್ತು ಅವರ ಶೂನ್ಯತೆ ನಮಗೆ ಇಲ್ಲಿ ಬಹಳಷ್ಟು ನಷ್ಟವನ್ನು ಸವಾಲನ್ನು ತೋರಿಸ್ತಾ ಇದೆ ಅಂತ ಅನ್ನಿಸ್ತದೆ. ಭಕ್ತರೆಲ್ಲರೂ ಸೇರಿಕೊಂಡು ಭೂತವನ್ನು ಮರೆತು ಭವಿಷ್ಯದಲ್ಲಿ ಒಂದು ದೊಡ್ಡ ಸಾಧನಾ ಕ್ಷೇತ್ರವಾಗಿ ಗುರುಗಳು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ಸಾಕಾರ ಆಗಬೇಕು ಎಂಬ ಉದ್ದೇಶದಲ್ಲಿ ಈ ಸಮಾಲೋಚನೆ ನಡೀತಾ ಇದೆ ಅಂತ ನಮಗನ್ನಿಸ್ತದೆ. ನಾವು ತುಂಬ ಒತ್ತಡದ ದಿವಸ ಆದರೂ ಪೂಜ್ಯರ ಮೇಲೆ ಇರುವಂತಹ ಅಭಿಮಾನ ನಾವು ಯಾವತ್ತೂ ಬಿಡುವಂತೆ ಇಲ್ಲ. ಅದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಒಂದು ಮಠ ಅಂತ ಇರಬೇಕಿದ್ರೆ ಮಠದ ಜೀವಂತಿಕೆ ಇರುವುದು ಮಠಾಧಿಪತಿಗಳಿದ್ದರೆ ಮಾತ್ರ. ಯಾವಾಗ ಮಠದ ಪೀಠ ಖಾಲಿ ಆಯಿತೋ ಆವಾಗ ಅಲ್ಲಿಯ ಜೀವವೇ ಹೋಯಿತು ಅಂತ ಲೆಕ್ಕ. ಹಾಗಾಗಿ ನಮಗೆ ನಿಮ್ಮೆಲ್ಲರ ಮುಂದೆ ನಮ್ಮ ಒಂದು ಅಭಿಪ್ರಾಯ ಇಷ್ಟೇ, ಎಷ್ಟೇ ಗೃಹಸ್ಥರು ಲೌಕಿಕರ ತಂಡ ಎಷ್ಟು ದೊಡ್ಡದಿದ್ದರೂ ದೇವಸ್ಥಾನ ಕಟ್ಬೋದು, ಆಡಳಿತ ನಡೆಸ್ಬೋದು, ಎಲ್ಲವೂ ಮಾಡ್ಬೋದು, ಸಮಾಜ ಸೇವೆಯೂ ಮಾಡ್ಬೋದು. ಆದರೆ ಒಂದು ಮಠ ಒಂದು ಪೀಠವನ್ನು ನಡೆಸಬೇಕು ಅಂತಾದರೆ ಮಠಾಧಿಪತಿಗಳೊಬ್ಬರು ಅಲ್ಲಿಗೆ ಬೇಕೇ ಬೇಕು. ಹಾಗಾಗಿ ಸಮಾಜದಲ್ಲಿ ಯಾರಾದರೂ ವೈರಾಗ್ಯದಲ್ಲಿರುವಂತಹ ಅಂತಹ ಯೋಗ್ಯ ವ್ಯಕ್ತಿಗಳನ್ನು ಗುರುತಿಸಿ ಯಾರಾದರೂ ಒಬ್ಬರು ಒಳ್ಳೆ ಮಹಾತ್ಮರು ಗುರುಗಳಿಂದ ಸನ್ಯಾಸವನ್ನು ಕೊಡಿಸಿ ಅವನ ಮೂಲಕ ಈ ಮಠ ಮುಂದುವರಿದರೆ ಮುಂದೆ ಯಾವತ್ತೂ ಗೊಂದಲ ಬರಲಿಕ್ಕಿಲ್ಲ ಅಂತ ನಮಗನ್ನಿಸ್ತದೆ. ಅಂತಹ ಗೊಂದಲವಿಲ್ಲದಂತಹ ಒಂದು ಅವಕಾಶಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಎಲ್ಲರನ್ನೂ ಸಿಗಬಹುದು, ಸ್ವಾಮಿಗಳನ್ನು ಪಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಆ ನಿಟ್ಟಿನಲ್ಲಿ ಆಯ್ಕೆಯೂ ಅದು ಗಂಭೀರವಾದದ್ದು. ಆದರೆ ಒಂದು ಮಠವಾಗಿ ಹೋಗಬೇಕಾದ್ರೆ ಸಂತರ ಅವಶ್ಯಕತೆ ಇದ್ದೇ ಇರ್ತದೆ. ಹಾಗೆ ಯೋಗ್ಯರನ್ನು ನೀವು ಹುಡುಕೋ ಪ್ರಯತ್ನ ಮೊದಲು ಮಾಡಬೇಕೆಂಬ ಸಲಹೆಯನ್ನು ನಾವು ಕೊಡ್ತೇವೆ. ಎರಡನೇದ್ದು, ಸ್ವಾಮಿಗಳ ಇಷ್ಟು ದೊಡ್ಡ ತ್ಯಾಗ ಉಂಟು. ಬ್ರಾಹ್ಮಣೇತರ ಕುಲದಲ್ಲಿದ್ದುಕೊಂಡು ಇಷ್ಟು ದೊಡ್ಡ ತಪಸ್ಸು ಮಾಡಿ ಮಂತ್ರಾಕ್ಷತೆಗೆ ಯೋಗ್ಯರೇ ಅಲ್ಲ ಎಂಬಂಥ ಒಂದು ಕಾಲಘಟ್ಟದಲ್ಲಿ, ಒಂದು ಸ್ವಾಮಿಗಳ ಹತ್ತಿರ ಹೋಗಲಿಕ್ಕೇ ಸಾಧ್ಯವಿಲ್ಲ ಎಂಬಂತಹ ಕಾಲಘಟ್ಟದಲ್ಲಿ ಕೇರಿಗಳಿಗೆ ಕಾಲೋನಿಗಳ ಬಡವರ ಮನೆಗೆ ಹೋಗಿ ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಕೊಟ್ಟು ಬದುಕಿಗೆ ಬೆಳಕು ಕೊಟ್ಟಂಥ ಕ್ರಾಂತಿ ಅದು ಕೇವಲ ಶಬ್ದಗಳಲ್ಲಿ ಹೇಳಿದರೆ ಅಂತ ಸಾಧ್ಯವಾಗುವಂಥದ್ದಲ್ಲ.
ಅಂತಹ ದೊಡ್ಡ ಮಹಾನ್ ಸಂತ ಅವರು. ಆಧುನಿಕ ಈ ಕಾಲಕ್ಕೆ ಒಂದು ವಿವೇಕಾನಂದರಂತಹ ಒಂದು ಕೊಡುಗೆಯನ್ನು, ಸಂದೇಶವನ್ನು ಕೊಟ್ಟಂತಹ ಆ ಪೂಜ್ಯರು, ನಾವು ಅವರ ತ್ಯಾಗವನ್ನು, ತಪಸ್ಸನ್ನು ಒಂದಿಷ್ಟು ಮರೆತು ನಾವು ವರ್ತಿಸಿಕೊಳ್ಳಬಾರದು. ಅವರ ಹೆಸರಿನಲ್ಲಿ ನಾವೆಲ್ಲೂ ಗೊಂದಲ ಉಂಟು ಮಾಡುವುದು ಅವರ ಮನಸಂಕಲ್ಪಕ್ಕೆ ಘಾಸಿಯಾದೀತು. ನಮ್ಮೊಳಗೆ ಏನಾದರೂ ಗೊಂದಲಗಳು, ಅಭಿಪ್ರಾಯ ವ್ಯತ್ಯಾಸಗಳು ಇದ್ದರೂ ಇವತ್ತು ಸೇರಿರುವಂತಹ ನಾವು ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ನೀವು ಸೇರಿದ್ದೀರಿ. ಹಿಂದೆ ಸ್ವಾಮಿಗಳ ದೇಹತ್ಯಾಗದ ನಂತರವೂ ಒಂದೆರಡು ತಂಡಗಳು ಈ ವ್ಯವಸ್ಥೆಗಳಲ್ಲಿ ಜವಾಬ್ದಾರಿ ವಹಿಸಿಕೊಂಡದ್ದು ಅಂತೆಲ್ಲ ನಾವು ಕೇಳಿದ್ದೇವೆ, ನಮ್ಮ ಗಮನಕ್ಕೂ ಬಂದಿದೆ. ಹಾಗಾಗಿ ಈಗ ಅವರು ನಾವು ಬೇರೆ ಬೇರೆ ಎಂಬುದನ್ನು ಮರೆತು ಇಡೀ ಹಿಂದೂ, ಯಾಕಂದರೆ ಸ್ವಾಮೀಜಿಗಳು ಹಿಂದೂ ಸಮಾಜದ ಸಂಘಟನೆಗೋಸ್ಕರವೇ ಅವರು ಮಠ ಬಿಟ್ಟು ಜೋಳಿಗೆ ಹಾಕಿ ತಿರುಗಿದವರು. ಅವರು ಮಾಡಿದಂತಹ ಕ್ರಾಂತಿ ಅಷ್ಟಿಷ್ಟಲ್ಲ. ಹಾಗಾಗಿ ಸ್ವಾಮಿಗಳ ತೃಪ್ತಿಯನ್ನು, ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತಾದರೆ ಈ ಗೊಂದಲಗಳಿಗೆ ಎಲ್ಲಾದರೂ ಅವಕಾಶವಿಲ್ಲದಂತೆ ನೋಡಿಕೊಳ್ಳಬೇಕು. ಎಲ್ಲರೂ ಸಂಘಟಿತರಾಗಬೇಕು. ಮಾತ್ರವಲ್ಲ, ಯೋಗ್ಯವಾದ ಒಂದು ತಂಡವನ್ನು ಆಯ್ಕೆ ಮಾಡಿ ಆ ತಂಡದ ಮೂಲಕ ಅಭಿವೃದ್ಧಿ ಕಾರ್ಯ ಆಗಬೇಕು. ಅದರಲ್ಲಿ ಎಲ್ಲನೂ ಸೇರಿಸ್ಕೊಳ್ಬೇಕು. ಆದರೆ ಕೇವಲ ನಮ್ಮ ಒಂದು ತಂಡ ಇದನ್ನು ಜವಾಬ್ದಾರಿಯ ಹೆಸರಿನಲ್ಲಿ ಇದ್ದರೆ ಸಾಲದು, ಪ್ರವೃತ್ತಿಯ ಹೆಸರಿನಲ್ಲಿ ಬರಬೇಕು, ಕಾರ್ಯಸಮದ ತತ್ಪರರಾಗಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದೆಂದೂ ಸಮಸ್ಯೆಗೆ ಕಾರಣವಾಗದಂತಹ ನಡೆಯನ್ನು ಇಲ್ಲಿ ತೀರ್ಮಾನಿಸಿಕೊಂಡು ಮುಂದೆ ಹೋಗಬೇಕು. ಯೋಗ್ಯರ ಒಂದು ತಂಡ ಇಲ್ಲಿ ಸರಿಯಾದ ಆಡಳಿತವನ್ನು ಕೈಗೆತ್ತಿಕೊಂಡು ಮುಂದೆ ಹೋಗಬೇಕು. ಹಿಂದೆ ಇದ್ದವರಲ್ಲಿ ಒಳ್ಳೆಯ ಅರ್ಹರಿದ್ದಾರೆ. ಸಮಾಜದ ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದಾಗ ಕೆಲವೊಮ್ಮೆಲ್ಲ ಅವರು ಕೆಲಸ ಮಾಡಬೇಕು ಅಂತ ಇಲ್ಲ, ಅವರ ಗುಡ್ ವಿಲ್ ಅಂತ ಹೇಳ್ತೇವೆ, ಅವರ ಸ್ಥಾನದ ಬೆಲೆ ತುಂಬ ಕೆಲಸವನ್ನು ನಮಗೆ ಸುಲಭಗೊಳಿಸ್ತದೆ. ಹಾಗಾಗಿ ಅಂಥವರನ್ನು ಸಂಘಟನೆಯಲ್ಲಿರುವ ಕೆಲವು ಪ್ರಮುಖರನ್ನೆಲ್ಲ ಸೇರಿಕೊಂಡಂತೆ ಇಲ್ಲೆಲ್ಲ ನೀವಿರುವವರೆಲ್ಲ ಸೇರಿಕೊಂಡು ಸಮರಸದಿಂದ ಈ ಕೆಲಸ ಆಗಬೇಕು. ನಾವು ಎಲ್ಲರೂ ಸಮಿತಿಯಲ್ಲಿ ಅಧ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನು ಆಡಳಿತ ಸದಸ್ಯ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಾಮಿಗಳ ತ್ಯಾಗದ ಮುಂದೆ ಅಹಂಕಾರದ ವೇದಿಕೆ ಇದಾಗಬಾರದು, ನಮ್ಮ ದ್ವೇಷದ ವೇದಿಕೆ ಇದಾಗಬಾರದು. ಹಾಗಾಗದಂತೆ ನಾವು ಸಮನ್ವಯ ಮಾಡಿ ಮುಂದೆ ಏನು ಸ್ವಾಮಿಗಳ ಸಂಕಲ್ಪ ಉಂಟೋ ಅದು ನಾವು ಯಾರು ಏನು ಮಾಡಿದ್ರೂ ಅದು ನಡೀತದೆ. ಒಂದಲ್ಲ ಎರಡಲ್ಲ 10 ವರ್ಷ ಕಳೆದರೂ ಅದು ನಡೀತದೆ. ಆದರೆ ಆ ಸ್ವಾಮಿಗಳ ಸಂಕಲ್ಪಕ್ಕೆ ನಾವೆಲ್ಲ ಕರಣಗಳಲ್ಲ, ಉಪಕರಣಗಳು ಎಂದು ತಿಳಿದುಕೊಂಡು ನಾವು ಭಾಗವಹಿಸಬೇಕು. ಪೂಜ್ಯ ಶ್ರೀ ರಮಾನಂದ ಸ್ವಾಮೀಜಿಲಿನ ಪೂರ್ವಾಶ್ರಮದ ಫಲಯೇ ಶ್ರೀ ಕೃಷ್ಣ ಮನಿಯಾಣಿ ಸಭೆತ ಗುರುಕಾರ್ಮೆಯನ್ನು ವಹಿಸಿದ್ದೇರು. ಶ್ರೀ ಕ್ಷೇತ್ರದ ತಂತ್ರಿಲು ತಂತ್ರರತ್ನ ಅಜಕತ್ ಶಾಸ್ತ್ರ ಸರ್ಮನ್ ನಂಬೂದುರಿ ಪಾಡ್ ಕೇರಳ ಇಂಬರಿನ ಶಿಷ್ಯ ವೃಂದದ ಬ್ರಹ್ಮಶ್ರೀ നാരായണ തന്ത്രി പട്ടാമ്പി സഭയ്ക്ക് പാൽപെടുത് മാർഗദർശന കൊരിയേരും. എനിക്ക് കൂടുതലൊന്നും പറയാനൊന്നുമില്ല. ഞാൻ കുറേ കാലങ്ങളായിട്ട് പറഞ്ഞുകൊണ്ടിരിക്കുന്ന കാര്യങ്ങളാണ്. ഭഗവതി ജീർണതയിലിരിക്കാൻ തുടങ്ങിയിട്ട് കുറേ വർഷങ്ങളായി. അത് പരിഹരിക്കണമെന്ന് ഞാൻ ഒരുപാട് കാലങ്ങളായി പറയുന്നത്. ഇതുവരെ ആരും ഒന്നും അനങ്ങിയിട്ട് കാണുന്നില്ല. ഇനി വരുന്ന ഈ സഭയെങ്കിലും അതിനുള്ളൊരു പ്രതിവിധി കണ്ടെത്തണം. എത്രയും പെട്ടെന്ന് ഭഗവതിനെ ആ ജീർണതയിൽ നിന്ന് മാറ്റി നല്ല രീതിയിൽ പ്രതിഷ്ഠിക്കാനുള്ള സംവിധാനമാക്കണം. അതിന് അമ്മ അനുഗ്രഹിക്കട്ടെ എന്ന് മാത്രം ഞാൻ പ്രാർത്ഥിക്കുകയാണ്. അമ്മയുടെ അനുഗ്രഹം നിങ്ങൾക്ക് എന്നും ഉണ്ടാവും. അത്രമാത്രം പറഞ്ഞുകൊണ്ട് നിർത്തുന്നു. എനിക്കൊരു യാത്രയുണ്ട്, ബാംഗ്ലൂർ എത്തണം. അവിടെയൊക്കെ പെട്ടെന്ന് പോകാനുള്ളൊരു അനുവാദം കൂടി തരണമെന്ന് ഞാൻ അപേക്ഷിക്കുകയാണ്. ഇന്ന് അവിടെ ഒരു പൂജ ഏറ്റിട്ടുണ്ട്. പക്ഷെ ഇവരുടെ നിർബന്ധം കൊണ്ട് വന്നതാണ്. അതുകൊണ്ട് പോകാനുള്ളൊരു അനുവാദം കൂടി തരണമെന്ന് അഭ്യർത്ഥിക്കുകയാണ്. ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ, ಪೂಜ್ಯ ಸ್ವಾಮೀಜಿಲಿನ ಪೂರ್ವಾಶ್ರಮದ ಕುಟುಂಬಿಕರು ನಾರಾಯಣ ಮಣಿಯಾಣಿ ನೀರ್ಚಾಲ್, ನಾರಾಯಣ ಬದಿಯಡ್ಕ, ಕುಮಾರ್ ಮೈಲ್ತೊಟ್ಟು, ಕೃಷ್ಣ ಶಿವಕೃಪ ಕುಂಜತ್ತೂರು, ವಕೀಲರು ಶ್ರೀಧರ ಮಣಿಯಾಣಿ, ಮಧುಸೂದನ್ ಆಯರ್, ಗೋಪಾಲ್ ಕುತ್ತಾರ್ ಇಂಚಿತ್ತಿ ಪ್ರಮುಖರು ಸಭೆಟ್ಟು ಪಾಲು ಪಡೆದು ತಂಕಲ್ನ ಅನಿಸಿಕೆಯನ್ನು ಪಂಡೇರು. ಕುಮಾರಿ ಸಂಜನಾ ಕನೀರ್ತೋಟ ಪ್ರಾರ್ಥನೆ ಪಂಡೇರು. ರಾಘವೇಂದ್ರ ಸಭೆನೆ ಎತ್ಕೊಂಡೇರು. ಕುಮಾರ್ ಮೈಲ್ತೊಟ್ಟಿ ಪ್ರಾಸ್ತಾವಿಕ ಪಾತೆರ ಪಂಡೇರು.